ಎಷ್ಟೇ ಹಳತಾಗಿರುವಂತಹ ಅಥವಾ ಎಷ್ಟೇ ಕೊಳಕಾಗಿರುವಂತಹ ಜಿಡ್ಡಾಗಿರುವಂತಹ ಗ್ಲಾಸ್ ಟಾಪ್ ಗ್ಯಾಸ್ ಸ್ಟವ್ ಇರುತ್ತಲ್ವ, ಅದನ್ನ ಒಂಚೂರು ಸೋಪ್ ಉಪಯೋಗ ಮಾಡದೆ ಅಥವಾ ಒಂಚೂರು ಬ್ರಷ್ನ ಉಪಯೋಗ ಮಾಡದೆ ಮತ್ತೆ ಹೊಸತರ ಥರ ತುಂಬಾ ಪರ್ಫೆಕ್ಟಾಗಿ ಕ್ಲೀನ್ ಮಾಡಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಒಂಚೂರು ಸೋಪ್ ಅಥವಾ ಸೋಪಿನ ಪುಡಿ ಯಾವುದು ಹಾಕ್ಕೊಳ್ಳದೆ, ಬ್ರಷ್ ಅಥವಾ ಏನನ್ನು ಉಪಯೋಗ ಮಾಡದೆ ತುಂಬಾ ಸಿಂಪಲ್ಲಾಗಿ ಈ ಗ್ಯಾಸ್ ಸ್ಟವ್ ಇರುತ್ತಲ್ವ ಅದನ್ನ ಕ್ಲೀನ್ ಮಾಡುವಂಥ ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಜಸ್ಟ್ ಎಷ್ಟು ಸುಲಭವಾಗಿದೆ ಮತ್ತು ಎಷ್ಟು ಪರ್ಫೆಕ್ಟ್ ಆಗಿರುವಂಥ ರಿಸಲ್ಟ್ ಕೊಡುತ್ತೆ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನೀವು ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನೀವು ಸಬ್ಸ್ಕ್ರೈಬ್ ಆದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ನಾವು ದಿನ ಈ ಗ್ಯಾಸ್ ಸ್ಟವನ್ನು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ಮತ್ತೆ ಅಡುಗೆ ಮಾಡುವಾಗ ಅಥವಾ ಹಾಲು ಕುದಿಸುವಾಗ ಹಾಲು ಬಿದ್ದು ಅಥವಾ ಎಣ್ಣೆಯಲ್ಲಿ ಏನಾದರೂ ಫ್ರೈ ಮಾಡಿದಾಗ ಎಣ್ಣೆ ಹಾರಿ ಜಿಡ್ಡಿನಂಶ ಬಿದ್ದು ಈ ಗ್ಯಾಸ್ ಸ್ಟವ್ ತುಂಬ ಕೊಳಕಾಗುತ್ತೆ. ನಾರ್ಮಲಾಗಿ ಸೋಪ್ ವಾಟರಲ್ಲಿ ಅಥವಾ ಒದ್ದೆ ಬಟ್ಟೆಯಲ್ಲಿ ಒರೆಸ್ತೀವಿ, ಬಟ್ ಅಷ್ಟೊಂದು ನೀಟಾಗಿ ಕ್ಲೀನ್ ಆಗಲ್ಲ. ಇವತ್ತು ಈ ಸೋಪು ಬೇಡ ಅಥವಾ ಈ ಬ್ರಷ್ ಕೂಡ ಬೇಡ, ಸೋಪಿನ ವಾಟರ್ ಕೂಡ ಬೇಡ, ಏನು ಬೇಡ. ಒಂದು ಸಿಂಪಲ್ ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಇದನ್ನ ನೀವು ಉಪಯೋಗ ಮಾಡಿದರೆ ಈ ಗ್ಲಾಸ್ ಟಾಪ್ ಗ್ಯಾಸ್ ಸ್ಟವ್ ಇದೆಯಲ್ಲ, ಅದು ಹೊಸ್ತರ ಥರ ಆಗುತ್ತೆ. ಒಂಚೂರು ಕೊಳೆ ಇರಲ್ಲ ಮತ್ತು ಜಸ್ಟ್ ಒಂದು 5 ನಿಮಿಷದೊಳಗಡೆ ನಾವು ಪರ್ಫೆಕ್ಟಾಗಿ ಕ್ಲೀನ್ ಮಾಡ್ಬೋದು. ಇದನ್ನ ಕ್ಲೀನ್ ಮಾಡೋದಕ್ಕೆ ಬೇಕಾಗಿರೋದು ನಮಗೆ ಬರೀ ಲಿಂಬೆ ಹಣ್ಣು ಮತ್ತು ಒಂದೆರಡು ವಸ್ತು, ಸಿಂಪಲ್ ಆಗಿರುವಂಥ ವಸ್ತು, ಎಲ್ಲರ ಮನೇಲಿರುವಂಥನೇ ವಸ್ತುಗಳು ಬೇಕಾಗಿರೋದು. ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಿ ಅಂತಂದರೆ, ಗ್ಯಾಸ್ ಇರುತ್ತಲ್ಲ ಅದನ್ನ ಆಫ್ ಮಾಡ್ಕೊಳ್ಳಿ. ಯಾವಾಗಲೂ ಕ್ಲೀನ್ ಮಾಡುವಾಗ ಅಥವಾ ಗ್ಯಾಸ್ ನೀವು ರಿಪೇರಿ ಮಾಡ್ತೀರಿ ಅಂತಂದರೆ ಫಸ್ಟ್ ಗ್ಯಾಸ್ ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ಬರ್ನರನ್ನು ನಾನು ತೆಗೆದಿಟ್ಟಿದ್ದೇನೆ. ಅದಾದ ನಂತರ ಒಂದು ಸ್ವಲ್ಪ ಈ ಗ್ಯಾಸ್ ಸ್ಟವನ್ನು ಒದ್ದೆ ಮಾಡ್ಕೋಬೇಕು. ನಾನೊಂದು ಸ್ಪ್ರೇ ಬಾಟಲಲ್ಲಿ ನೀರು ತಗೊಂಡು ಸ್ಪ್ರಿಂಕಲ್ ಮಾಡ್ತಾ ಇದ್ದೇನೆ. ಇದರ ಒಳಗಡೆ ಮಾತ್ರ ನೀರು ಹಾರಿಸಬೇಡಿ. ಗ್ಲಾಸ್ ಟಾಪ್ ಇರುತ್ತಲ್ವ ಅದಕ್ಕೆ ಮತ್ತು ಈ ಸೈಡ್ ಇದಿರುತ್ತಲ್ವ ಅದಕ್ಕೆ ಮಾತ್ರ ನೀರನ್ನು ಹಾಕ್ಕೊಳ್ಳಿ. ಅದಾದ ನಂತರ ಒಂದು ಅರ್ಧ ಲಿಂಬೆ ರಸನ ಫುಲ್ ಸ್ಟವ್ ಮೇಲೆ ಹಿಂಡ್ಕೊಳ್ಳಿ. ಯಾವುದೇ ಕಾರಣಕ್ಕೆ ಆ ಗ್ಯಾಸ್ ಬರುವಂಥ ಹೋಲ್ ಇರುತ್ತಲ್ವ ಅದಕ್ಕೆ ನೀರು ಅಥವಾ ಸೋಪ್ ಯಾವುದನ್ನು ಹಾಕೋಬಾರ್ದು ಯಾವಾಗಲೂ ಅಷ್ಟೇ. ಮತ್ತು ಗ್ಯಾಸನ್ನು ಬಂದ್ ಮಾಡಿರಬೇಕು ನೀವು ಕ್ಲೀನ್ ಮಾಡೋಕ್ಕಿಂತ ಮುಂಚೆ. ಈ ಥರ ಲಿಂಬೆ ರಸನ ಹಾಕೊಂಡಾದ ನಂತರ ಈ ಸಿಪ್ಪನ್ನು ಯಾವುದೇ ಕಾರಣಕ್ಕೆ ಬಿಸಾಡಬೇಡಿ. ನಮಗೆ ಕ್ಲೀನ್ ಮಾಡಲಿಕ್ಕೆ ಬೇಕಾಗಿರೋದೇ ಇದು. ಅದಾದ ನಂತರ ಒಂದು ಸ್ವಲ್ಪ ಸೋಡಾ ಪುಡಿ ಇರುತ್ತಲ್ವ, ಅಡುಗೆ ಸೋಡಾ ಪುಡಿ ಇರುತ್ತಲ್ವ, ಅದನ್ನ ಸ್ಟವ್ ಮೇಲೆ ಎಲ್ಲ ಕಡೆ ಹಾಕ್ಕೊಳ್ಳಿ. ಎಲ್ಲ ಕಡೆ ಅಂತಂದರೆ ಮತ್ತೆ ಹೇಳ್ತಾ ಇದ್ದೇನೆ, ಗ್ಯಾಸ್ ಬರುವಂಥ ಹೋಲ್ಗೆ ಹಾಕೊಳ್ಳೋಕ್ಕೆ ಹೋಗಬೇಡಿ, ಅದು ಡೇಂಜರಸ್. ಆದ್ದರಿಂದ ಮತ್ತೆ ಹೇಳ್ತಾ ಇದ್ದೇನೆ, ಗ್ಯಾಸ್ ಬರುವಂಥ ಹೋಲ್ಗೆ ನೀವು ನೀರಾಗಲಿ ಅಥವಾ ಈ ಸೋಡಾ ಪುಡಿ ಹೇಳಿದ್ನಲ್ಲ ಅದನ್ನ ಹಾಕೊಳ್ಳೋಕ್ಕೆ ಹೋಗಬೇಡಿ. ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ನಾನು ಹಾಕೊತಾ ಇದ್ದೇನೆ. ನೋಡಿ, ಈ ಥರ ಒಂದು ಹಾಕಿಬಿಟ್ಟು ಒಂದು ಜಸ್ಟ್ 2 ನಿಮಿಷ ಬಿಟ್ಟರೆ ಸಾಕು, ಅಥವಾ 1 ನಿಮಿಷ ಬಿಡಿ, ಅಥವಾ ಇಮಿಡಿಯೇಟಾಗಿ ಬೇಕಾದರೂ ಕ್ಲೀನ್ ಮಾಡ್ಬೋದು. ನಾನೊಂದು 2 ನಿಮಿಷ ಬಿಟ್ಟಿದ್ದೇನೆ. ಇವಾಗ ನಾನು ಆಗಲೇ ತೋರಿಸಿದಂತಹ ಲಿಂಬೆಹಣ್ಣಿನ ಸಿಪ್ಪೆ ಇದೆಯಲ್ವ ಅದನ್ನ ಕೈಯಲ್ಲಿ ಇಟ್ಕೊಂಡು ಇದನ್ನ ಉಜ್ತಾ ಬರಬೇಕು. ಲಿಂಬೆಹಣ್ಣಿನ ಸಿಪ್ಪೆಯಲ್ಲೇ ಉಜ್ಜುವಂಥದ್ದು. ನೀವು ಯಾವಾಗಲೂ ಅಷ್ಟೇ ಈ ಬ್ರಷನ್ನು ಯೂಸ್ ಮಾಡಬೇಡಿ ಗ್ಲಾಸ್ ಟಾಪ್ ಸ್ಟವ್ಗೆ, ಯಾಕಂತಂದರೆ ಸ್ಕ್ರ್ಯಾಚಸ್ ಬೀಳುತ್ತೆ. ಆದ್ದರಿಂದ ನಾವು ಬ್ರಷನ್ನು ಯೂಸ್ ಮಾಡಬಾರ್ದು. ಪಾತ್ರೆ ತೊಳೆಯುವಂಥ ಬ್ರಷ್ ಇರುತ್ತಲ್ವ, ಸ್ಕಾಚ್ ಬ್ರೈಟ್ ಈ ಥರದ್ದು ಏನಾದರೂ ಯಾವುದನ್ನು ಈ ಗ್ಲಾಸ್ ಟಾಪ್ ಸ್ಟವ್ಗೆ ಯೂಸ್ ಮಾಡಬೇಡಿ. ಲಿಂಬೆಹಣ್ಣಿನ ಸಿಪ್ಪೆಯಲ್ಲೇ ನಾವು ಇದನ್ನ ಈ ಥರ ಕ್ಲೀನ್ ಮಾಡಬೇಕು. ಸೋಡಾ ಪುಡಿ, ಉಪ್ಪು ಮತ್ತು ಲಿಂಬೆ ರಸ ಹಾಕಿದ್ದಕ್ಕೆ ಎಷ್ಟು ಹಳೆ ಕಲೆ ಇದ್ದರೂ, ಎಂಥ ಜಿಡ್ಡಿನ ಎಣ್ಣೆ ಪಸೆ ಏನೇ ಇದ್ದರೂ ಇದೆಯಲ್ವ, ಎಷ್ಟು ಸುಲಭವಾಗಿ ಹೋಗುತ್ತೆ ಅಂತಂದರೆ ನೀವು ತಿಕ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ. ನೋಡಿ, ಜಸ್ಟ್ ಲಿಂಬೆಹಣ್ಣಿನ ಸಿಪ್ಪೆಯಲ್ಲಿ 1-2 ಸರಿ ಸ್ವಲ್ಪ ಉಜ್ಜಿದ್ರೆ ಸಾಕು. ಎಷ್ಟು ಪರ್ಫೆಕ್ಟಾಗಿ ಕ್ಲೀನ್ ಆಗ್ತಾ ಇದೆ ನೋಡಿ. ನಾನು ಲೈವಾಗಿ ತೋರಿಸ್ತಾ ಇದ್ದೇನೆ. ಕ್ಲೀನ್ ಮಾಡಿಬಿಟ್ಟು ಎಲ್ಲ ಇದನ್ನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಏನು ಮಾಡಿ ಅಂತಂದರೆ, ಒಂದು ಒದ್ದೆ ಬಟ್ಟೆಯಲ್ಲಿ ಇದನ್ನೆಲ್ಲ ಒರೆಸಿ ತೆಗೆದುಬಿಡಿ. ನೋಡಿ, ಬರೀ ಒಂದು 2-3 ನಿಮಿಷದೊಳಗಡೆ ನಾನು ಇದನ್ನ ಕ್ಲೀನ್ ಮಾಡ್ಕೊಂಡು ಬಿಟ್ಟಿದ್ದೇನೆ. ದಿನ ಈ ಥರ ಮಾಡೋದಕ್ಕಾಗಲ್ಲ, ದಿನ ನಾವು ಒದ್ದೆ ಬಟ್ಟೆಯಲ್ಲೇ ಒರೆಸೋದು ಒಳ್ಳೆಯದು. ಬಟ್ ವಾರಕ್ಕೊಂದ್ಸರಿ ನೀವು ಈ ಥರ ಮಾಡಿದರೆ ನಿಮ್ಮ ಸ್ಟವ್ ಇದೆಯಲ್ವ ಹೊಸತ್ರ ಥರ ಇರುತ್ತೆ. ಯಾವುದೇ ಕಾರಣಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದೇನೆ, ಬ್ರಷಲ್ಲಿ ನೀವು ಗ್ಲಾಸ್ ಟಾಪ್ ಸ್ಟವ್ ಆದರೆ ಅದನ್ನ ಉಜ್ಜಿ ತೊಳಿಬೇಡಿ, ಸ್ಕ್ರ್ಯಾಚಸ್ ಬರುತ್ತೆ. ಯಾಕಂತಂದರೆ ಅದು ಗ್ಲಾಸ್ ಇರುತ್ತೆ ಮೇಲ್ಗಡೆ, ಅದರಿಂದ ಸ್ಕ್ರ್ಯಾಚಸ್ ಬೀಳುತ್ತೆ. ನಾರ್ಮಲಾಗಿ ಸ್ಟೀಲ್ ಸ್ಟವ್ ಆದರೆ ನೀವು ಬ್ರಷಲ್ಲಿ ಉಜ್ಜಿ ತೊಳಿಬೋದು, ಏನೂ ತೊಂದರೆ ಇಲ್ಲ. ಬಟ್ ಗ್ಲಾಸ್ ಟಾಪ್ ಸ್ಟವ್ ಆದರೆ ನೀವು ಇದೇ ಥರ ಈ ಮೆಥಡನ್ನು ಫಾಲೋ ಮಾಡಿದರೆ ನಿಮಗೆ ಪರ್ಫೆಕ್ಟಾಗಿ ನಿಮ್ಮ ಸ್ಟವ್ ಯಾರಾದರೂ ಬಂದು ಕೇಳ್ತಾರೆ ಇದೇನು ಹೊಸ್ತಾ ಅಂತ. ನೋಡಿ, ಒಂದು ಸರಿ ನಾನು ಒದ್ದೆ ಬಟ್ಟೆಯಲ್ಲಿ ಒರೆಸಿ ಆದ ನಂತರ ಒಣ ಬಟ್ಟೆಯಲ್ಲಿ ಒರೆಸಿ ನಿಮಗೆ ತೋರಿಸ್ತಾ ಇದ್ದೇನೆ. ಈಗ ನಮ್ಮ ಮುಖ ಕೂಡ ನೋಡ್ಬೋದು, ಅಷ್ಟು ಕ್ಲೀನಾಗಿದೆ, ಪರ್ಫೆಕ್ಟಾಗಿ ಹೊಸತ್ರ ಥರ ಆಗಿದೆ.
ಒಂದು ಚೂರು ಸೋಪ್ ಯೂಸ್ ಮಾಡಿಲ್ಲ, ಒಂಚೂರು ಬ್ರಷ್ ಯೂಸ್ ಮಾಡಿಲ್ಲ. ಮನೆಯಲ್ಲೇ ಇರುವಂಥ ಸಿಂಪಲ್ ಇಂಗ್ರೀಡಿಯೆಂಟನ್ನು ಯೂಸ್ ಮಾಡಿಕೊಂಡು ನಾನು ಈ ಸ್ಟವನ್ನು ಹೇಗೆ ಕ್ಲೀನ್ ಮಾಡಿದ್ದೇನೆ ನೋಡಿ. ಇಷ್ಟೇ, ಮತ್ತೆ ಹೊಸತರ ಥರ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.